Hello guys, welcome back to my YouTube channel Travel Box. So ಇವತ್ತು ನಮ್ಮ ಗಾಡಿಗೆ ಆಯುಧ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಭಾವನು ಇವತ್ತೇ ಮಾಡಿಸೋಣ ಅಂತ ಹೇಳಿದರು. ಸೊ ಅರ್ಲಿ ಮಾರ್ನಿಂಗ್ 7 o'clock ಹೋಗಿ ಸರ್ವಿಸ್ ಸ್ಟೇಷನಲ್ಲಿ ಭಾವ ಮತ್ತು ನಾನು ಅವರು ಓಮ್ನಿ ತೊಗೊಂಬಂದಿದ್ರು. ನಾನು ನನ್ನ ಬೈಕ್ ತೊಗೊಂಡೋಗಿದ್ದೆ. ಸೊ ನಾವೇನೇ ಡೈರೆಕ್ಟಾಗಿ ವಾಶ್ ಮಾಡಿ ತಗೊಂಡು ಬಂದೆ. ಅದಾದಮೇಲೆ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಪುತ್ತೂರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಗಾಡಿ ಪೂಜೆ ಮಾಡೋದು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ. ಕಳೆದ ವರ್ಷ ಅಲ್ಲೇ ಮಾಡಿದ್ದೆ. ಸೊ ಈ ವರ್ಷನೂ ಅಲ್ಲೇ ಮಾಡ್ತಾ ಇದ್ದೀನಿ. ಸೊ ಭಾವ ಮತ್ತು ಅಕ್ಕನವರು ಬರ್ತಾ ಇದ್ದಾರೆ ಗಾಡೀಲಿ. ಸೊ ನಾವು ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಹೂವೆಲ್ಲ ತೊಗೊಬೇಕು, ಹೂವು ಮತ್ತು ಲಿಂಬೆ ಹಣ್ಣು ಎಲ್ಲ ತೊಗೊಬೇಕು. ನಮಸ್ತೆ, ಏನು ಚೊಲ್ಲರು? ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಗಾಡಿ ಪೂಜೆ ಆಯಿತು. ಸೊ ಇಲ್ಲಿಂದ ನೆಕ್ಸ್ಟು ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಕಟೀಲು ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ. ನಮ್ಮ ಮಂಗಳೂರಿನಲ್ಲಿ ಅಥವಾ ನಮ್ಮ ಈ ತುಳುನಾಡಿನಲ್ಲಿ ತುಂಬ ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸೊ ಅಲ್ಲಿಗೆ ಹೋಗೋಣ ಅಂತ ಭಾವ ಹೇಳ್ತಿದ್ದಾರೆ. ಸೊ ಹಾಗಾಗಿ ಗಾಡಿನ ಅವ್ರಿಗೆ ಗೊತ್ತಿರೋ ಒಂದು ಕಡೆ ಪಾರ್ಕ್ ಮಾಡಿ ಬೈಕನ್ನ ಅವ್ರ ಗಾಡಿನಲ್ಲಿ ನಾನು ಹೋಗ್ತಾ ಇದ್ದೀನಿ. ಮೆನ್ಷನ್ ಬೇಡ, ಮೆನ್ಷನ್ ಹಾಕಿ ಯಾರು ಚೂರು ಹತ್ತಿತಾರು ಮಾಲ್ತಾ. ಇದು ಒಂದು ಸೈಡ್ಗಿದ್ರೆ ಏನಾಗಲ್ಲ. ಅದು ಎಲ್ಲಿಸ್ತಾರೆ ಗೊತ್ತಲ್ಲ ನನಗೆ ಬಿಸಿಲಾಗ ಒಂದು ನಾನು ಏಲಿಯೋದೆ ಬಿಸಿಲಾಗ ಮೆಲ್ಟ್ ಫುಲ್ ಮೆಲ್ಟ್.